ಈ ಒಂದು ಕಾರ್ಯಕ್ರಮ ನೀವು ಭಾವಿಸಬಹುದು ಮಂಗಳೂರು ಬಿ ಹೋಬಳಿ ಮಟ್ಟದ ಕಾರ್ಯಕ್ರಮ. ಇದು ಮೂಲೆಯಲ್ಲಿರುವಂಥ ಕೊನೆಯ ಡೆಡ್ ಎಂಡ್ ಅಲ್ಲಿರುವಂತಹ ಪಾವೂರಲ್ಲಿ ಮಾಡುವಾಗ ನಾವು ಖಂಡಿತವಾಗಿ ಆಶ್ಚರ್ಯ ಪಡಬೇಕು. ಇವಾಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೃಷಿ ಇಲಾಖೆಯ ಒಬ್ಬರ ಅಧಿಕಾರಿ ಜೊತೆ ಚರ್ಚೆ ಮಾಡುವಾಗ ಅವರು ಹೇಳ್ತಾರೆ, ಯಾವ ರಾಜಕೀಯದವರು ನನಗೆ ಪಾವೂರಲ್ಲಿ ಮಾಡಿ ಹೇಳಿದ್ದಲ್ಲ, ಸ್ವತಃ ಅವರೆಲ್ಲ ಇದ್ದಾರೆ ಸಾಕ್ಷಿಗೆ. ಅವರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನಾನು ಪಾವೂರು ನಾನೇ ಆಯ್ಕೆ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಪಾವೂರಲ್ಲಿ ಕಾರ್ಯಕ್ರಮ ಮಾಡುವಾಗ ಗ್ರಾಮ ಪಂಚಾಯತ್ ಸದಸ್ಯರು, ಈ ಪಂಚಾಯತ್ನ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಸಹಕಾರಿಯಾಗಿ ನಿಲ್ತಾರೆ ನಮಗಂತ ಉದ್ದೇಶದಿಂದ ಆ ಒಂದು ಜವಾಬ್ದಾರಿ ನಮಗೆ ಆ ಒಂದು ಗ್ರಾಮ ಪಂಚಾಯತ್ ಇದೆ ಅಂತ ಹೇಳಿ ಅದನ್ನು ಭಾವಿಸಿಕೊಂಡು ನಮ್ಮ ಗ್ರಾಮ ಪಂಚಾಯತ್ ಈ ಕಾರ್ಯಕ್ರಮ ಇಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ನಮ್ಮ ಮೇಲೆ ಇಷ್ಟಂತ ಭರವಸೆಗೆ ಖಂಡಿತ ನಾನು ಆಭಾರಿಯಾಗಿರ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಬಹಳಷ್ಟು ಕೃಷಿಕರ ವಿಚಾರದಲ್ಲಿ ಈಗ ತಾನೇ ನಮ್ಮ ಸಚಿವರು ಬರೋದಕ್ಕಿಂತ ಮುಂಚೆ ಬಹಳಷ್ಟು ವಿಚಾರದಲ್ಲಿ ನಿಮ್ಮ ಜೊತೆ ಮಾತಾಡಿದ್ದಾರೆ. ಖಂಡಿತವಾಗಿ ಕೂಡ ಕೆಲವರು ಭಾವಿಸಬಹುದು ಇದರಲ್ಲಿ ಏನಾದರೂ ನಮಗೆ ಫಲ ನಮಗೆ ಸಿಗ್ಬಹುದಾ. ಖಂಡಿತ ಬಹಳಷ್ಟು ವಿಚಾರದಲ್ಲಿ, ಮಿಷನ್ನ ವಿಚಾರದಲ್ಲಿ, ಸಬ್ಸಿಡಿ ವಿಚಾರ ಆಗಿರ್ಬೋದು, ಬಿತ್ತನೆ ಬೀಜದ ವಿಷಯದಲ್ಲಾಗಿರ್ಬೋದು, ಬಹಳಷ್ಟು ವಿಚಾರದಲ್ಲಿ ಅವರಿದ್ದಾನೆ ಚರ್ಚೆ ಮಾಡಿದ್ದಾರೆ. ಖಂಡಿತ ಮಳೆಯ ಸಮಯ ಬಹಳಷ್ಟು ರೈತರಿಗೆ ಈಗ ನಿಮಗೆ ಗೊತ್ತಿರಬೇಕು, 5 ನಿಮಿಷ ಬಿಡುವಿಲ್ಲದಂತ ಸಂದರ್ಭ. ನಾನು ಈಗ ತಾನೇ ಮಾತಾಡಿದೆ ಕೆಲವು ನಾಯಕರ ಜೊತೆ, ಈಗ ಮಳೆಯ ಸಂದರ್ಭದಲ್ಲಿ ಕೊಟ್ಟು ಆರ ಹಿಡ್ಕೊಂಡು ಕೆಲಸ ಮಾಡುವಂತ ಈ ಒಂದು ಸಂದರ್ಭದಲ್ಲಿ 2 ನಿರಂತರ 3 ಗಂಟೆ ನಿಂತಂತ ನಿಮ್ಮನ್ನು ಖಂಡಿತ ನಾವಿನ್ನು ತಡ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಸಚಿವರು ಬಂದಿದ್ದಾರೆ. ಕಳೆದ ಬಾರಿ ಆರೋಗ್ಯ ಸಚಿವರಾದಂತ ಸಂದರ್ಭದಲ್ಲಿ ಇದೇ ಪಾವೂರು ಗ್ರಾಮದಲ್ಲಿ ಬಹಳಷ್ಟು ದೊಡ್ಡ ಸ್ಟೇಜ್ ಅನ್ನು ಕಟ್ಟಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ನಾವು ಅವರಿಗೆ ಸನ್ಮಾನ ಮಾಡಿದ್ದೇವೆ. ಆದ್ರೆ ಇವತ್ತು ನಾವು ನಮ್ಮ ಗ್ರಾಮದ ಸರ್ವ ಧರ್ಮದವರ ವತಿಯಿಂದ, ಅವರ ಪರವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಎಲ್ಲ ನಮ್ಮ ಸದಸ್ಯರ ಒಕ್ಕೊರಲಿನ ಒಂದು ಇದರಿಂದ ನಾವು ಅವರಿಗೆ ಸಣ್ಣ ಮಟ್ಟದ ಏನಿಲ್ಲ ಒಂದು ಸಣ್ಣ ಸನ್ಮಾನ ನಾವು ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಮಾಡ್ಲಿಕ್ಕೆ ಒಂದು ಇದಿದ್ದೇವೆ. ಇದರ ಉದ್ದೇಶ ಬೇರೆ ಏನೂ ಅಲ್ಲ, ಅವರು ಸಚಿವರಾಗಿದ್ದಾರೆ ಅಂತ ಉದ್ದೇಶ ಅಲ್ಲ, ನಮ್ಮ ಕಣ್ಣಿಗೆ ಕಾಣುವಂತ ಬೇರೆ ಯಾವುದಲ್ಲ. ನಾವು ನಿಂತಂತ ಕಟ್ಟಡ ಆಗಿರ್ಬೋದು, ಇಲ್ಲಿ ಕೆಲವೊಂದು ಕಟ್ಟಡ ಇಲ್ಲಿ ಪಶು ಆಸ್ಪತ್ರೆ ಇರುವುದಂತ ಹೇಳುವಾಗ ಕೆಲವರು ಹೊರಗಡೆ ಅವರು ನಂಬುದಿಲ್ಲ. 6,000 ಚಿಲ್ಲರೆ ಜನಸಂಖ್ಯೆ ಇರುವಂತಹ ಈ ಸಣ್ಣ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಇದೆ ಅಂತ ಹೇಳುವಾಗ ಯಾರು ಕೂಡ ನಂಬುದಿಲ್ಲ. ಅಂಬೇಡ್ಕರ್ ಭವನ ಈಗ ತಾನೇ ಖಾಲಿಯಾಗಿ ನೀವು ನೋಡಿದ್ದೀರಾ, ಅದರೊಟ್ಟಿಗೆನೆ ಸಮುದಾಯ ಭವನ, ಇದೆಲ್ಲ ಪಾವೂರಿಗೆ ಬಂದಂತ 1 ರೂಪಾಯಿಯಿಂದ ಹಿಡಿದು 1 ಕೋಟಿಯವರೆಗೆ ದುಡ್ಡಿದ್ರೆ ಅದು ಅಪ್ಪ ಮಗ ಇಬ್ಬರ ದುಡ್ಡಲ್ಲದೆ ಬೇರೆ ಯಾವ ರಾಜಕೀಯದವನ ದುಡ್ಡು ಈ ಗ್ರಾಮಕ್ಕೆ ಬರಲಿಲ್ಲ ಅಂತ ಹೇಳಿ ಸಂದರ್ಭ ಹೇಳಿಕೊಳ್ಳುತ್ತಾ, ಅವರೆಲ್ಲ ನಮಗೆ ಇನ್ನೂ ಕೂಡ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಅಭಿವೃದ್ಧಿ ಆಗ್ಲಿಕ್ಕಿದೆ. ಈಗ ತಾನೇ ಸಂತೋಷ ವಿಷಯ ಅಂತ ಹೇಳಿದ್ರೆ, ಹರೇಕಲ ಕಡವಿನಿಂದ ಅಡ್ಯಾರಿಗೆ ಸಂಪರ್ಕದ ಒಂದು ಸೇತುವೆ, ಅದು ನೀರಿನ ಡ್ಯಾಮ್ ನಮ್ಮ ಕೃಷಿಕರಿಗೆ ಶುಭ ಸುದ್ದಿ ಅಂತ ಹೇಳ್ಬೋದು. ಕೃಷಿಕರಿಗೆ, ನಮ್ಮ ಕಿಲ್ಲೂರು ಇನೋಲಿ ಭಾಗದಲ್ಲಿರುವಂತಹ ಕೃಷಿಕರಿಗೆ ಹರೇಕದಲ್ಲಿ ಡ್ಯಾಮ್ ಕಟ್ಟಿದ್ರೆ ಖಂಡಿತವಾಗಿ ಕೂಡ ಯೋಚನೆ ಮಾಡಿದ್ರೆ ಪಾವೂರು ಗ್ರಾಮದಲ್ಲಿರುವಂತಹ ಕಿಲ್ಲೂರು ಮತ್ತು ಇನೋಲಿ ಪರಿಸರದ ಕೃಷಿಕರಿಗೆ ಬಹಳಷ್ಟು ನೀರಿನ ವಿಚಾರದಲ್ಲಿ ಲಾಭದಾಯಕ ಖಂಡಿತ ಆಗ್ತದೆ ಸಂದರ್ಭ ಹೇಳಿಕೊಳ್ಳುತ್ತಾ, 170 ಕೋಟಿ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಮನವೊಲಿಸಿ ಹರೇಕಲಿಂದ ಅಡ್ಯಾರಿಗೆ 170 ಕೋಟಿಯ ನೀರಾವರಿಯ ಒಂದು ಅಣೆಕಟ್ಟನ್ನು ಈಗ ತಾನೇ ಮಂಜೂರಾಗಿದೆ. ಬಹಳಷ್ಟು ಸಂತೋಷ ಆಗ್ತಾ ಉಂಟು. ಅದರೊಟ್ಟಿಗೆ ನಮ್ಮ ಸಚಿವರ ಮೇಲೆ ಮನವಿ ಅಂತ ಹೇಳಿದ್ರೆ, ಹರೇಕಲದಿಂದ ಅಡ್ಯಾರಿಗೆ ಬಹಳ ಹತ್ತಿರವಾಗುವಂತಹ ಒಂದು ಸೇತುವಾದ ಸಂದರ್ಭದಲ್ಲಿ ನಮ್ಮ ಸಚಿವರು ಈ ಮುಂಚೆ ಹರೇಕಲಕ್ಕೆ ನಮ್ಮಲ್ಲಿ ಅರ್ಧದಲ್ಲಿ ಒಂದು 48 ಲಕ್ಷದ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಖಂಡಿತ ಇನ್ನೊಂದು ಅರ್ಧದಷ್ಟು ನಮಗೆ ಬಾಕಿ ಇದೆ ನಾವು ಹರೇಕಲಕ್ಕೆ ಮುಟ್ಟುವಲ್ಲಿ. ಅದಕ್ಕೆ ನಾವು ಈ ಒಂದು ಡ್ಯಾಮ್ ಮತ್ತು ಈ ಒಂದು ಬ್ರಿಡ್ಜ್ ಆ ಒಂದು ನಮಗೆ ಹರೇಕಲ ಮತ್ತು ಪಾವೂರು ಸಂಪರ್ಕಕ್ಕೆ ನೀವೊಂದು ದೊಡ್ಡ ಮನಸ್ಸು ಮಾಡಿ ಒಂದು ಗ್ರಾಂಟ್ ಕೊಟ್ರೆ ಖಂಡಿತ ನಮ್ಮ ಮಂಗಳೂರು ಪಾವೂರು ಗ್ರಾಮದ ಬಡಪಾಯಿ ನಾವು ಮಂಗಳೂರಿಗೆ ಹೋಗ್ಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ ಸಂದರ್ಭದಲ್ಲಿ ನಿಮ್ಮನ್ನು ಮನವೊಲಿಸುತ್ತಾ, ಅದರೊಟ್ಟಿಗೆ ಬಹಳಷ್ಟು ಬೇರೆ ಬೇರೆ ಅಭಿವೃದ್ಧಿ ಆಗ್ಲಿಕ್ಕಿದೆ. ನೀವು ಕೊಟ್ಟದ್ದಕ್ಕೆ ಸರ್ ನಾವು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೇವೆ. ಇಲ್ಲ ಸರ್, ಅದು ನಮಗೆ ಎಲ್ಲರ ಒಂದು ಒಕ್ಕರಲ್ಲಿ ಒಂದು ಆಸೆ ಆಗಿದೆ. ಅದರೊಟ್ಟಿಗೆ ನಿಮ್ಮ
ತಂದೆ ಮತ್ತು ನೀವು ಮಾಡಿದಂತ ಒಂದು ಸಾಧನೆ ಖಂಡಿತ ನಾನು ಹೇಳಿದ್ದೇನೆ. ಇಷ್ಟೊಂದು ಹಾಲ್ ಇಲ್ಲಿಗೆ ಖಂಡಿತ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಭವನ ಉಂಟು, ಸಮುದಾಯ ಭವನ ಉಂಟು, ಈಗ ಹಿಂದುಗಡೆ ಸೇವಾ ಕೇಂದ್ರ, ಎಲ್ಲಿ ಕೂಡ ಇಲ್ಲ. ಒಂದು ಪೋಸ್ಟ್ ಆಫೀಸ್ ಅವರಿಗೆ ತಿಂಗಳಿಗೆ ರೆಂಟ್ ಬರ್ತದೆ, ಆದ್ರೂ ಕೂಡ ಉಚಿತವಾಗಿ ಅವರ ಸೂಚನೆ ಮೇರೆಗೆ ನನ್ನ ಹತ್ರ ಹೇಳಿದ್ರು, ಇದೆಲ್ಲ ರೆಂಟ್ ರೂಮ್ ಅಲ್ಲಿದ್ರು ಪೋಸ್ಟ್ ಆಫೀಸ್. ನನ್ನನ್ನು ಕರೆದು ಹೇಳಿದ್ರು, ಜನರಿಗೆ ಬೇಕಾದಂತ ಎಲ್ಲ ಸವಲತ್ತು ನಿನ್ನ ಗ್ರಾಮ ಪಂಚಾಯತ್ ಸುತ್ತಮುತ್ತಲು ನೀವು ಮಾಡ್ಬೇಕಂತ ಅವರ ಸೂಚನೆ ಮೇರೆಗೆ ಒಂದೇ ಕೊಠಡಿಯ ಒಳಗಡೆ ಪೋಸ್ಟ್ ಆಫೀಸ್ ಇದೆ, VA ಆಫೀಸ್ ಇದೆ, ಲೈಬ್ರರಿ ಇದೆ, ಎಲ್ಲ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನನಗೆ ಸಲಹೆ ಸೂಚನೆ. ಅದು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಾನು ನಮ್ಮ ಕೊನಾಜಿ ಅಧ್ಯಕ್ಷರು ಇದ್ದಾರೆ, ನಾನು ಇದರಲ್ಲಿ ಮುಜುಗರ ಪಡ್ಲಿಕ್ಕೆ ಹೋಗುದಿಲ್ಲ. ಕಾಂಗ್ರೆಸ್ ನಲ್ಲಿ ನಿಂತು ಜಯ ಕಲಿಸಿದಂತ ಅವರ ನೆರಳಿನಲ್ಲಿ ನಿಂತಂತ ಯಾರು ಚುನಾಯಿತ ಜನಪ್ರತಿನಿಧಿರ್ತಾರೆ, ಖಂಡಿತವಾಗಿ ಕೂಡ ಅವರ ನೆರಳಲ್ಲಿ ಯಾರೆಲ್ಲ ನಾಯಕರು ಬೆಳೀತಾರ, ಖಂಡಿತ ಅವರ ಅವರ ದಾರಿಯನ್ನು ಖಂಡಿತ ಹಿಡಿತಾರೆ. ಅವರ ನೆರಳಲ್ಲಿ ಯಾವತ್ತೂ ಕೂಡ ನಾವು ಏನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಮುಲಾಜಿಲ್ಲದೆ ಕಣ್ಣು ನೋಡಿ ನಮಗೆ ಒಂದು ಜೋರು ಮಾಡುವಂತ ಒಬ್ಬ ಸಚಿವರು ಖಂಡಿತ ಖುಷಿ ಆಗ್ತಾ ಉಂಟು. ಯಾವುದೊಂದು ಸಣ್ಣ ತಪ್ಪು ಮಾಡುವಾಗ ನಮಗೆ ಅವರಿಗೆ ಹೆದರಿಕೆ ಆಗ್ತದೆ. ಒಂದು ಫೋನ್ ಮಾಡಿ ಏನಾದ್ರೂ ಇಲ್ಲಿ ಗಲಾಟೆ ಆದ್ರೆ, ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ, ಏನಾದ್ರೂ ನಾನು ಮುಸಲ್ಮಾನನಾಗಿ ಮುಸಲ್ಮಾನ್ ಪರವಾಗಿ ಫೋನ್ ಮಾಡಿದ್ರೆ ಜೋರು ಮಾಡುವಂತ ಒಬ್ಬ ನಿಷ್ಠಾವಂತ ಸಚಿವ ಬಹಳ ಹೆಮ್ಮೆಯಿಂದ ಎದೆ ಮೇಲೆ ಕೈ ಇಟ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನ್ಯಾಯ ಯಾರ ಪರವಾಗಿದೆ, ಏನಾದ್ರೂ ವಿರುದ್ಧವಾಗಿ ಅವರ ಎಷ್ಟು ಹತ್ತಿರದ ಸ್ನೇಹಿತರಾದ್ರೂ ಕೂಡ ವಿರುದ್ಧವಾಗಿ ಯಾವುದೇ ಒಬ್ಬ ನಾಯಕ ನಡೆದರೆ ಖಂಡಿತವಾಗಿ ಕೂಡ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಚುನಾವಣೆ ಆಸೆ ಇಲ್ಲದೆ ಎದುರಿಸುವಂತ ಒಬ್ಬ ಧೀಮಂತ ನಾಯಕ ಹೇಳಲಿಕ್ಕೆ ನನ್ನ ಸಣ್ಣ ಮಟ್ಟಿನ ಯುವಕನಾದ್ರೂ ಕೂಡ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಟ್ಟು ಹೇಳಿಕೊಳ್ಳುತ್ತಾ, ನಾವೊಂದು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಜನಪದ ಸೇರಿ ಅವರಿಗೊಂದು ಸನ್ಮಾನ ಮಾಡ್ಲಿಕ್ಕೆ ನಮಗೆ ಅನುವು ಮಾಡಬೇಕಂತ ಸಂದರ್ಭ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾವಯವ ಕೃಷಿಗೆ ಪೂರಕವಾದ ಕಾರ್ಯಕ್ರಮ